ಪ್ರತಿಷ್ಠಿತ ರಿಯಲ್ ಎಸ್ಟೇಟ್ ಸಂಸ್ಥೆಯ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ನೂತನ ವಾಣಿಜ್ಯ ಸಂಕೀರ್ಣ ಅನಂತೇಶ್ ಮಂಗಳೂರಿನ ರಥಬೀದಿಯಲ್ಲಿ ಉದ್ಘಾಟನೆಗೊಂಡಿತು. ಮಂಗಳೂರಿನ ರಥಬೀದಿಯಲ್ಲಿ ಲ್ಯಾಂಡ್ ಟ್ರೇಡ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ನೂತನ ವಾಣಿಜ್ಯ ಸಂಕೀರ್ಣ ಅನಂತೇಶ್ ಅನ್ನ ಶಾಸಕ ವೇದವ್ಯಾಸ್ ಕಾಮತ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಲ್ಯಾಂಡ್ ಟ್ರೇಡ್ ಸಂಸ್ಥೆಯಿಂದ ವಿನೂತನ ಶೈಲಿಯ ಕಟ್ಟಡ ನಿರ್ಮಾಣ ಮಂಗಳೂರಿನ ಸೌಂದರ್ಯವನ್ನು ಹೆಚ್ಚಿಸಿದೆ. ಕಳೆದ 30 ವರ್ಷದಲ್ಲಿ 40ಕ್ಕೂ ಅಧಿಕ ವಸತಿ ಸಮುಚ್ಚಯಗಳನ್ನು ನೀಡಿದ ಕೀರ್ತಿ ಲ್ಯಾಂಡ್ ಟ್ರೇಡರ್ಸ್ಗೆ ಸಲ್ಲುತ್ತದೆ. ಅನೇಕರಿಗೆ ಉದ್ಯೋಗ ನೀಡಿದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ ಎಂದು ಹೇಳಿದರು. ಪ್ರತಿಯೊಂದು ವ್ಯಕ್ತಿ ಜೀವನದಲ್ಲಿ ತಾನೊಂದು ಯಶಸ್ವಿಯಾದ ಮನೆಯಲ್ಲಿ ಉಳ್ಕೊಳ್ಬೇಕು. ತಾನು ಜೀವನದಲ್ಲಿ ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನಗೇ ಆದ ಒಂದು ಸ್ವಂತವಾದ ಮನೆಯನ್ನು ಖರೀದಿ ಮಾಡಬೇಕು. ಇದರಲ್ಲಿ ತನ್ನ ಮುಂದಿನ ಯಶಸ್ಸಿನ ಜೀವನವನ್ನು ಸಾಗಿಸಬೇಕು ಅಂತೇಳುವಂಥ ಉದ್ದೇಶ ಪ್ರತಿಯೊಂದು ವ್ಯಕ್ತಿಗಿರ್ತದೆ. ಆ ರೀತಿಯ ಉದ್ದೇಶ ಹೊಂದಿದಂಥ ಎಲ್ಲ ವ್ಯಕ್ತಿಗಳಿಗೆ ಪೂರಕವಾದ ವಾತಾವರಣವನ್ನು ಈ ರೀತಿಯ ಸಮುಚ್ಚಯದಲ್ಲಿ ಅವರಿಗೊಂದು ಅವಕಾಶ ದೊರಕುತ್ತದೆ. ಒಂದು ಒಳ್ಳೆಯ ರೀತಿಯ ಕನ್ಸ್ಟ್ರಕ್ಷನನ್ನು ಮಾಡಿದಂಥ ವಾಸ್ತುಬದ್ಧವಾಗಿ ಒಂದು ಪೂರಕವಾದ ವಾತಾವರಣ ತರುವಂಥ ರೀತಿಯ ವಿನ್ಯಾಸವನ್ನು ತೊಡಗಿಸಿಕೊಂಡು ಒಂದು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಲೋಕಾರ್ಪಣೆಯನ್ನು ಮಾಡ್ತಾರೆ. ಹಾಗಾಗಿ ಇಂಥ ಮನೆಯನ್ನು ಪಡ್ಕೊಳ್ಬೇಕು ಅಂತೇಳುವಂಥ ವ್ಯಕ್ತಿಗಳಿಗೆ ಇದೊಂದು ದೊಡ್ಡ ಶಕ್ತಿಯಾಗಿ ಇವತ್ತು ಪರಿಗಣಿಸ್ತಾ ಇದೆ. ಅನಂತರ ವಿಧಾನ ಪರಿಷತ್ನ ಸದಸ್ಯ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ನಗರದಲ್ಲಿ ವಸತಿ ಸಮುಚ್ಚಯ ನಿರ್ಮಾಣ ನಿಯಮಗಳನ್ನು ಸಡಿಲಿಸುವ ಚಿಂತನೆ ಇದೆ. ನಗರಕ್ಕೆ ಸುಸಜ್ಜಿತ ಮಾಸ್ಟರ್ ಪ್ಲಾನ್ ತಯಾರಿಸುವ ಕೆಲಸ ಸಾಗ್ತಿದೆ. ನಗರದಲ್ಲಿ ಹಸುರೀಕರಣಕ್ಕೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಗ್ರೀನ್ ಮಂಗಳೂರು ಅನುಷ್ಠಾನಗೊಳಿಸಲಾಗುತ್ತಿದೆ. 2024-25ರಲ್ಲಿ ಮಂಗಳೂರಿನ ಚಿತ್ರಣ ಸಂಪೂರ್ಣ ಬದಲಾಗಲಿದೆ ಎಂದ ಅವರು, ಈ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಅನಂತೇಶ್ ವಾಣಿಜ್ಯ ಸಂಕೀರ್ಣ ನಿರ್ಮಾಣವಾಗಿದೆ. ನಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೆ ಶ್ರೀನಾಥ್ ಹೆಬ್ಬಾರ್ ಕೊಡುಗೆ ಅಪಾರ ಎಂದರು. ನನ್ನ ನೆನಪುಗಳು ಏನಂತ ಹೇಳಿದ್ರೆ, ನಾವು ಶಾಲೆಯಿಂದ PVS ಸರ್ಕಲ್ ಇದ್ದ PVS ಬಿಲ್ಡಿಂಗನ್ನು ನೋಡ್ಲಿಕ್ಕೆ ಬರ್ತಿದ್ವಿ. ಬಹುಶಃ ಅದು 9 ಮಳಿಗೆಯ ಒಂದು ದೊಡ್ಡ ಬಿಲ್ಡಿಂಗ್ ಇತ್ತು. ಕಳೆದ 40 ವರ್ಷಗಳಲ್ಲಿ 4 ದಶಕಗಳಲ್ಲಿ ಶ್ರೀನಾಥ್ ಹೆಬ್ಬಾರ್ ಅಂತ ಹಲವಾರು ಜನರು ಮಂಗಳೂರಿಗೆ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾವು ಇವತ್ತು ನೋಡ್ಬೋದು. ಇದಕ್ಕಾಗಿ ನಾನು ಶ್ರೀನಾಥ್ ಹೆಬ್ಬಾರು ಮತ್ತು ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಸರ್ಕಾರ ತನ್ನ ಮಿತಿಗಳಲ್ಲಿ ಒಂದು ಕೆಲಸವನ್ನು ಮಾಡ್ಬೋದು, ಆದರೆ ಒಂದು ನಗರ ಬೆಳಿಬೇಕು ಅಥವಾ ಒಂದು ಸಂಸ್ಥೆ ಬೆಳಿಬೇಕು, ನಾವೆಲ್ಲ ಬೆಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಹೆಚ್ಚಾಗಿ ಸರಕಾರೇತರ ಅಂತ ಹೇಳಿದ್ರೆ ಯಾರೆಲ್ಲ ಎಂಟರ್ಪ್ರೆನರ್ಸ್ ಇರ್ತಾರೆ ಅವರುಗಳು ಮುಂದೆ ಬಂದಾಗ ಮಾತ್ರ ಒಂದು ನಗರವಾಗಲಿ ಒಂದು ಸಂಸ್ಥೆ ಆಗಲಿ ಬೆಳೆಯುತ್ತದೆ ಅಂತದಕ್ಕೆ ಅದಕ್ಕೆ ಅತ್ಯುತ್ತಮವಾದ ಉದಾಹರಣೆ ಇವತ್ತು ಮಂಗಳೂರು ನಗರ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡಿ, ಗುಣಮಟ್ಟದ ವಸತಿ ಸಮುಚ್ಚಯ ವಾಣಿಜ್ಯ ಸಂಕೀರ್ಣ ನಿರ್ಮಾಣದ ಮೂಲಕ ಶ್ರೀನಾಥ್ ಹೆಬ್ಬಾರ್ ನಗರಕ್ಕೆ ವಿಶೇಷ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಹೇಳಿದರು. ಒಳ್ಳೆಯ ಒಂದು ವ್ಯವಸ್ಥೆಗಳನ್ನು ಈ ರೀತಿಯಾದಂಥ ವಸತಿ ಮತ್ತು ವಾಣಿಜ್ಯ ಸಂಕೀರ್ಣಗಳನ್ನು ಕೊಡ್ತಾ ಇರುವಂಥದ್ದು ಮೂಲ ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಗೆ ನಗರನೂ ಕೂಡ ಇನ್ನಿತರ ರಾಜ್ಯದ ನಗರಗಳಿಗೆ ಹೋಲಿಕೆ ಮಾಡಿದರೆ ಒಂದು ವಿಭಿನ್ನವಾದಂತಹ ಒಂದು ವಲಯ ನಿಯಮಾವಳಿಗಳಿರ್ಬೋದು. ನಮ್ಮ ಈಗ ಪ್ರಸ್ತುತ ಇರುವಂತಹ ಮೂಡದ ಅಧ್ಯಕ್ಷರ ನೇತೃತ್ವದಲ್ಲಿ ಹೊಸ ರೀತಿಯಂಥ ಯೋಜನಾ ಒಂದು ನಿಯಮಗಳನ್ನು ಜಾರಿ ಮಾಡುವ ಮೂಲಕ ಬೇರೆಲ್ಲ ನಗರಗಳಲ್ಲಿ ಒಂದು ಯಾವುದೇ ಒಂದು ಬಹುಮಹಡಿಯ ಕಟ್ಟಡಗಳಿಗೆ ಒಂದು ಲೈಸೆನ್ಸ್ಗಳನ್ನು ಪರವಾನಿಗೆ ಕೊಡುವುದಿದ್ರೆ ಅದ ಏನು ಆ ರಸ್ತೆಯ ಏನು ಎಕ್ಸಿಸ್ಟಿಂಗ್ ರೋಡಿನ ವಿಡ್ತಿನ ಮೇಲೆ ಏನು ನಾವು ಅನುಮತಿಯನ್ನು ಕೊಡದಿದ್ದರೆ ಈ ನಗರದಲ್ಲಿ ಪ್ರಸ್ತಾವಿತ ಒಂದು ರಸ್ತೆಯ ಅಗಲೀಕರಣದ ಆಧಾರಿತವಾಗಿ ನಾವು ಈ ರೀತಿಯಾದಂಥ ಬಹುಮಹಡಿಯ ಕಟ್ಟಡಗಳಿಗೆ ಅನುಮತಿಯನ್ನು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಭಾಳ ಪ್ರಾಮಾಣಿಕವಾಗಿ ಎಲ್ಲಿ ಎಲ್ಲ ಬಹುಮಹಡಿ ಕಟ್ಟಡಗಳು ಬಂದಿದೆ ಆ ಎಲ್ಲ ರಸ್ತೆಗಳನ್ನು ಮತ್ತೆ
ಆ ಪ್ರಸ್ತಾವಿತ ರಸ್ತೆಗೆ ಅನುಗುಣವಾಗಿ ನಾವು ಅಗಲೀಕರಣ ಮಾಡಿ ಜನರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದ ರೀತಿಯಲ್ಲಿ ನಾವು ಇವತ್ತು ಅನುವು ಮಾಡಿಕೊಡ್ತಾ ಇದ್ದೇವೆ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಲ್ಯಾಂಡ್ ಟ್ರೇಡರ್ಸ್ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಕೆ ಶ್ರೀನಾಥ್ ಹೆಬ್ಬಾರ್ ಅವರು ನೆಲ ಮತ್ತು 4 ಅಂತಸ್ತಿನ ಈ ಅತ್ಯಾಧುನಿಕ ಕಟ್ಟಡವು ನೆಲಮಾಳಿಗೆಯ ಪಾರ್ಕಿಂಗ್, 2 ಸ್ವಯಂಚಾಲಿತ ಲಿಫ್ಟ್ಗಳು, ಬ್ಯಾಕಪ್ ಪವರ್ ಜನರೇಟರ್ ಅಂತಹ ಸೌಲಭ್ಯಗಳನ್ನು ಹೊಂದಿದೆ. ನೀರಿನ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು ಅಳವಡಿಸಲಾಗಿದೆ. ಭದ್ರತೆ ಮತ್ತು ಸುರಕ್ಷತೆಗಾಗಿ ಸಿಸಿಟಿವಿ ಮತ್ತು ಅಗ್ನಿಶಾಮಕ ಸೌಲಭ್ಯಗಳನ್ನು ಹೊಂದಿದೆ. ಕಟ್ಟಡ ನಿರ್ಮಾಣದಲ್ಲಿ ಅತ್ಯುತ್ತಮ ಸಾಮಗ್ರಿಗಳನ್ನು ಬಳಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಚಾರ್, ಆರ್ಎಸ್ಎಸ್ ಮುಖಂಡ ಪ್ರಕಾಶ್ ಪಿಎಸ್ ಮತ್ತಿತರರು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಆಡಳಿತ ವಿಭಾಗದ ನಾಗರಾಜ್ ವಂದಿಸಿದ್ರು. ವಿವಿಧ ವಾಣಿಜ್ಯ ಅಗತ್ಯಗಳಿಗೆ ಸರಿಹೊಂದುವಂತೆ ಆಧುನಿಕ ವ್ಯಾಪಾರಕ್ಕನುಗುಣವಾಗಿ ವಿವಿಧ ರೀತಿಯ ಸೌಲಭ್ಯಗಳೊಂದಿಗೆ ಅನಂತೇಶನ್ನ ರಚಿಸಲಾಗಿದೆ. ಶೋರೂಂಗಳು, ಅಂಗಡಿಗಳು, ಬುಟಿಕ್ಗಳು, ಕಚೇರಿಗಳು ಮತ್ತು ಕನ್ಸಲ್ಟೆಂಟ್ ಚೇಂಬರ್ಸ್ಗಳಿಗಾಗಿ ಸ್ಥಳಾವಕಾಶಗಳಿವೆ. ಅತ್ಯುತ್ತಮ ಸೌಕರ್ಯಗಳು, ಸೌಲಭ್ಯಗಳು ಮತ್ತು ಅನುಕೂಲಗಳು ಇಲ್ಲಿ ಲಭ್ಯವಿದೆ. ವಿಶಾಲವಾದ ಹಾದಿಗಳು, ಮೆಟ್ಟಿಲುಗಳು ಮತ್ತು ಸಾಮಾನ್ಯ ಪ್ರದೇಶಗಳು ಗ್ರಾಹಕರ ಸುಲಭ ಚಲನೆಗೆ ಅನುವು ಮಾಡಿಕೊಡಲಿದೆ. ಅನಂತೇಶನ್ನ ಮಂಗಳೂರಿನ ಆರ್ಕಿಟೆಕ್ಟ್ನ ಸಂಸ್ಥೆಯ ವಾಸ್ತುಶಿಲ್ಪಿ ಪೀಟರ್ ಮಸ್ಕರೇನಸ್ ವಿನ್ಯಾಸಗೊಳಿಸಿದ್ದಾರೆ. ನಿರ್ಮಾಣ ಕಾರ್ಯವನ್ನ ಅಂತಾರಾಷ್ಟ್ರೀಯ ಮಟ್ಟದ ನಿರ್ಮಾಣ ಸಂಸ್ಥೆ ಎಂಫೈರ್ ಕನ್ಸ್ಟ್ರಕ್ಷನ್ ನಿರ್ವಹಿಸಿದೆ. ನಿರ್ಮಾಣದ ಗುಣಮಟ್ಟದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನು ಕನ್ಸಲ್ಟೆಂಟ್ ಸಂಸ್ಥೆಯಾದ ಗೋಕುಲ್ ರಾಜ್ ಅಸೋಸಿಯೇಟ್ಸ್ ಅವರು ನಿರ್ವಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, B4 ನ್ಯೂಸ್, ಮಂಗಳೂರು.